ದುಬೈಯಲ್ಲಿ ನೆಲೆಸಿರುವ ಕರಾವಳಿ ಕನ್ನಡಿಗರ ಸಮ್ಮಿಲನದೊಂದಿಗೆ ಚಾಲೆಂಜರ್ಸ್ ಟ್ರೋಫಿ 2021 ಕ್ರಿಕೆಟ್ ಟೂರ್ನಮೆಂಟ್ ದುಬೈಯ ಅಲ್ ಖುಜ್ ಮೈದಾನದಲ್ಲಿ ನಡೆಯಿತು. ದುಬೈಯಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರು ವಿಶಿಷ್ಟವಾದ ಕಾರ್ಯಕ್ರಮ ಹಾಗೂ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತಾ ಬರುತ್ತಿದ್ದು ಎಲ್ಲರನ್ನ ಮನರಂಜಿಸುತ್ತಿದ್ದರು. ಇದೀಗ ಕರಾವಳಿ ಕನ್ನಡಿಗರು ಚಾಲೆಂಜರ್ಸ್ ಟ್ರೋಫಿ 2021 ಸೀಸನ್ 3 ಅನ್ನು ಆಯೋಜಿಸಿದ್ರು. 16 ಓವರ್ಗಳ ಟೆನ್ನಿಸ್ ಬಾಲ್ ಓವರ್ ಆರ್ಮ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಒಟ್ಟು 12 ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ದವು. ಇನ್ನು ಫೈನಲ್ನಲ್ಲಿ ನಡೆದ ರೋಚಕ ಪಂದ್ಯಾಕೂಟದಲ್ಲಿ ಬ್ಯಾಡ್ ಬಾಯ್ಸ್ ಅಲ್ ಖುಜ್ ವಿನ್ನರ್ ಆಗಿ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ರನ್ನರ್ಸ್ ಆಗಿ ಚಾಲೆಂಜರ್ಸ್ ತಂಡವು ಹೊರಹೊಮ್ಮಿತು. ವಿಜೇತ ತಂಡಗಳಿಗೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನ ವಿತರಿಸಲಾಯಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ದುಬೈ. ಫೈನಲ್ ನಡೆದಿದ್ದು ಅಂತೂ ಬಹಳ ರೋಮಾಂಚನಕರವಾಗಿತ್ತು. ಬ್ಯಾಡ್ ಬಾಯ್ಸ್ ಅದೇ ರೀತಿಯಾಗಿ ಚಾಲೆಂಜರ್ಸ್ 11 ದುಬೈ ಬಹಳಷ್ಟು ಚಾಂಪಿಯನ್ಸ್ ಅಂತ ಹೇಳ್ಬೋದು. ಇದಕ್ಕೆ ಮುಂಚೆನೂ ಬಹಳಷ್ಟು ಟೈಟಾನ್ ಇನ್ನೂ ಬಹಳಷ್ಟು ಟೀಮ್ಸ್ ಆಡ್ತಾ ಇದ್ದೀರಾ. ಬಹಳಷ್ಟು ಸೀನಿಯರ್ ಪ್ಲೇಯರ್ಸ್ ಇದ್ದೀರಾ, ಓನರ್ಸ್, ಮ್ಯಾನೇಜ್ಮೆಂಟ್ ಬಹಳಷ್ಟು ಜನ ಇದ್ದೀರಾ. ಅದರಲ್ಲಿ ನಮ್ಗೆ ಗೊತ್ತಾಗಿರೋದು ಇಲ್ಲಿ ಜಿಯಾ ಅಂತ, ಪ್ಲಸ್ ಅದೇ ರೀತಿ ಅನ್ಸಾರು ಮತ್ತೆ ರಿಕ್ವೆಸ್ಟ್ ಮಾಡಿದ್ರಿ ನೀವೇ, ಅವ್ರ ಮುಖಾಂತರ ನಾವು ಬಂದಿದ್ದೀವಿ. ತಮ್ಮರಿಗೆ ಒಂದಷ್ಟು ಡೈಲಾಗ್ ಹೊಡೆದು ಬಿಡೋಣ. ಯಾಕೆಂದ್ರೆ ಶಾಕ್ ಆಯ್ತಾ ಅಂತ ಎಲ್ಲಿ ರೂಮ್ ಅಲ್ಲಿ ಹೇಳಿದ್ರು, ಗುಡ್ ಮಾರ್ನಿಂಗ್ ಬೆಳಗ್ಗೆ ಹೇಳಿದ್ರು, ಶಾಕ್ ಆಯ್ತಾ ಅಂತ ಮೆಸೇಜ್ ಮಾಡ್ತಾ ಇದ್ರೆ, ನಾವು ನಿಮ್ಮಂಗೆ ಸಿಂಪಲ್ ಆಗಿ ನಿಮ್ಮಂಗೆ ನಾವು ಎಲ್ಲ ಇನ್ವಾಲ್ವ್ಮೆಂಟ್ ಆಗ್ತೀವಿ ಪ್ರತಿಯೊಂದು ಕಷ್ಟ ಸುಖದಲ್ಲಿ. ಇಲ್ಲಿ ಎಲ್ಲ ವಿನ್ನರ್ಸ್, ನಾವು ವಿನ್ನು ನಾವು ಲಾಸ್ಟ್, ನಾವ್ ವಿನ್ ಆಗಿಲ್ಲ ಅನ್ನೋದೇನ್ ಬೇಕು, ಎಲ್ಲರೂ ವಿನ್ನರ್ಸ್ ಅಂತ ಹೇಳ್ತಾ ಇದ್ರು ನಮ್ ಫ್ರೆಂಡ್ಸ್. ನಮ್ಗೆ ಅದೇ ಖುಷಿ. ಪ್ರತಿಯೊಂದು ಇದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಮಾಡ್ತಾ, ಇಲ್ಲಿ ಯಾರೋ ದುಡ್ಡು ಮಾಡಕ್ಕೆ ಅಂತೂ ಬರ್ತಾ ಇಲ್ಲ. ಪ್ರತಿಯೊಬ್ಬರು ಎಲ್ರು ಅನ್ಕೋದೆ ದುಡ್ಡು ಮಾಡ್ಕೊಳ್ತಾರೆ, ಅದು ಇದು ಏನ್ ಹೋಗೋದು, ಅವ್ರು ಮಾಡ್ತಾ ಇದಾರೆ ನಾವೇನ್ ಹೋಗೋದನ್ನ, ಆತರ ಎಲ್ಲ ಮನೋಭಾವ ಇರುತ್ತೆ. ಅದು ಯಾರಿಗೂ ಬೇಕಾಗಿಲ್ಲ. ಸೊ ಎಲ್ರು ಇಲ್ಲೊಂದು ಹಬ್ಬ ತರ ಆಚರಣೆ ಮಾಡ್ಬೇಕು. ಇನ್ನು ರಿವೀಕು ಈ ತರ ನಡೆಸ್ಬೇಕು. ಇನ್ನು ಬಹಳ ಎಲ್ಲ ಸೌದಿ, ಯಮನ್, ಕತಾರ್, ಓಮನ್ ಎಲ್ಲ ಕಡೆನೂ ಇದೊಂದು ಪ್ಲಾಟ್ಫಾರ್ಮ್ ದುಬೈಯಲ್ಲಿ ನೋಡಿ ಅವರು ಒಂದಷ್ಟು ಕಲಿತಾರೆ. ಕನ್ನಡಿಗರು ಒಂದಿದೆ ಇಲ್ಲೇನಾದ್ರೆ ಎಲ್ರಿಗೂ ಒಂದು ಜಾಬ್, ಒಂದು ಕಷ್ಟ, ರೂಮು, ಟ್ರಾನ್ಸ್ಪೋರ್ಟ್, ಊಟ ಏನೋ ಒಂದು ಹೆಲ್ಪ್ ಆಗ್ಬೋದು ಎಲ್ಲ.